ಕುಡಿದ ಮತ್ತಿನಲ್ಲಿ ಆನೆಯ ಜೊತೆ ಕಪಿಚೇಷ್ಟೆ ಮಾಡೋದಕ್ಕೆ ಹೋದ ವ್ಯಕ್ತಿಯನ್ನ ಆನೆ ಎಳೆದು ಹಾಕಿ ಕೆಳಗೆ ಹಾಕಿದೆ. ಈ ಗಂಗಸರದ್ದು ಸ್ಮೆಲ್ ಆನೆಗೂ ಕೂಡ ಆಗೋದಿಲ್ವೋ ಏನೋ ಗೊತ್ತಿಲ್ಲ. ಸ್ವಲ್ಪ ಅದಕ್ಕೆ ಕೂಡ ತುಂಬ ಕಿರಿಕಿರಿ ಆಯ್ತಾ ಏನೋ ಗೊತ್ತಿಲ್ಲ. ಯಾಕೆಂದರೆ ನಮಗೆ ಮಾವುತರು ಮಾಹಿತಿ ಕೊಟ್ಟರು, ಈ ವ್ಯಕ್ತಿ ಏನು ಕುಡಿದು ಬಂದ ವ್ಯಕ್ತಿ ಏನಿದ್ದಾನೆ ಆತ ಒಂದು ಕಿಲೋಮೀಟ್ರಿಂದ ಜೊತೆಯಲ್ಲೇ ಬರ್ತಾ ಇದ್ದಾನೆ ಅಂತೆ. ಇವರು ಹೇಳ್ತಾ ಇದ್ದಾರೆ, ಶೆಡ್ಡಿನಿಂದ ಆನೆಯನ್ನು ಕರೆತರುವ ಸಂದರ್ಭದಿಂದ ಹಿಡಿದು ಅಲ್ಲಿ ದೇವಸ್ಥಾನಕ್ಕೆ ಬರುವ ತನಕ ಕೂಡ ಆ ವ್ಯಕ್ತಿ ಏನು ಚೇಷ್ಟೆ ಮಾಡಿಕೊಂಡು ಬಂದಿದ್ದಾನೆ. ಪೇದೆಯವರು ಪದೇ ಪದೇ ಹೇಳಿದ್ರಂತೆ, ಇಲ್ಲ ನೀವು ಏನು ಈ ಥರ ಉಪದ್ರ ಕೊಡಬೇಡಿ, ಆನೆಗೆ ಒಂದೊಂದು ಸಲ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ ಅಂತ ಹೇಳಿ ಏನು ಮಾವುತರು ಹೇಳಿದರೂ ಕೂಡ ಆ ವ್ಯಕ್ತಿ ಕೇಳಲೇ ಇಲ್ಲ. ಯಾಕೆಂದರೆ ಕುಡಿದ ಮತ್ತಿನಲ್ಲಿ ಇದ್ದವ. ಈ ಆನೆ ಬರುವ ಹೊತ್ತಿಗೂ ಆತ ಇಂಜಡಿ ಶೆಡ್ನಿಂದ ಆನೆ ಕರ್ಕೊಂಡು ಬಂದಿರೋದು, ಈತ ಇಂಜಡಿ ಬಾರ್ನಿಂದ ಬಂದಿರೋದು. ವ್ಯತ್ಯಾಸ ಇಷ್ಟೇ, ಆನೆ ಶೆಡ್ನಿಂದ ಬಂದಿರೋದು, ಆತ ಬಾರ್ನಿಂದ ಬಂದಿರೋದು. ಆಮೇಲೆ ಜೊತೆಯಾಗಿ ಬಂದಿದ್ದಾರೆ. 1 ಕಿಲೋಮೀಟರ್ ತನಕ ಆನೆಯನ್ನು ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ಮಾವುತರು ಎಷ್ಟೇ ಹೇಳಿದ್ರೂ ಕೂಡ ಕೇಳದೆ ಆನೆಯ ಪಕ್ಕ ಬಂದು ಮತ್ತೆ ನಿಂತಿದ್ದಾನೆ, ಉಪದ್ರ ಕೊಡುವ ರೀತಿಯಲ್ಲಿ ಮಾಡಿದ್ದಾನೆ. ಕೊನೆಗೆ ಆನೆಗೂ ಸ್ವಲ್ಪ ತಡ್ಕೊಳ್ಳಿಕ್ಕೆ ಆಗಲಿಲ್ವೋ ಏನು ಸ್ಮೆಲ್, ಯಾಕೆಂದರೆ ಕುಡಿದು ಬಂದಿದ್ದಾನೆ, ಸ್ಮೆಲ್ ಸ್ವಲ್ಪ ಹೊಡಿತಾ ಇತ್ತು ಏನು. ಕೊನೆಗೆ ಆನೆ ಸ್ವಲ್ಪ ಸಿಟ್ಟಾಗಿ ಸೊಂಡಿಲಿನಿಂದ ಎಳೆದು ಹಾಕಿದೆ. ಆದರೆ ಪುಣ್ಯ, ಒಂದು ಅದೃಷ್ಟ ಚೆನ್ನಾಗಿತ್ತು, ಯಾವುದೇ ರೀತಿಯ ಅಪಾಯ ಸಂಭವಿಸಿಲ್ಲ. ಆದರೆ ಈ ಒಂದು ವಿಡಿಯೋ ಮಾತ್ರ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಯಾಕೆ ಮತ್ತೆ ಅಕ್ಷರ ಸಾಯ್ತೀರಿ ಮಾತ್ರ ನೀವೆಲ್ಲ ಎಣ್ಣೆ ಹಾಕೊಂಡು ಹೋಯ್ತು ಬಾಣ್ಣ ಎಣ್ಣೆ ಹಾಕೊಂಡು ಬರ್ಬೇಡ ಆಯ್ತಾ.